ಕರಾವಳಿಯ ಸಂಗೀತ ಪ್ರಿಯರಿಗೆ ಸಿಹಿ ಸುದ್ದಿ. ನಗರದ ಮಲೆಮರ್ ದೇರೆಬೇಲ್ ಪರಪಾತಿಯಲ್ಲಿ ಕರಾವಳಿ ಮ್ಯೂಸಿಕಲ್ ಕ್ಯಾಂಪ್ ಕುಡ್ಲಾಯ್ದರ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಕರಾವಳಿ ಮ್ಯೂಸಿಕಲ್ ಕ್ಯಾಂಪ್ ಕುಡ್ಲಾಯ್ದರ ಉದ್ಘಾಟನಾ ಕಾರ್ಯಕ್ರಮವು ನಗರದ ಮಲೆಮರ್ ದೇರೆಬೇಲ್ ಪರಪಾತೆಯ ಬಾಬು ವರ್ಗೀಸ್ ಎಂಬುವರ ಮನೆಯ ಮೇಲ್ಚಾವಣಿಯಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಫೇಮಸ್ ಪ್ಲೇಬ್ಯಾಕ್ ಸಿಂಗರ್ ಅಜಯ್ ವಾರಿಯರ್ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು ಕರಾವಳಿ ಮ್ಯೂಸಿಕಲ್ ಕ್ಯಾಂಪ್ ಕುಡ್ಲಕ್ಕೆ ಶುಭ ಹಾರೈಸಿದರು. ತುಂಬ ಖುಷಿ ಆಗ್ತದೆ. ಒಂದೊಂದು ಪ್ರತಿಯೊಂದು ಸಲ ಈ ಕಡೆ ಬಂದಾಗ ಏನೋ ಒಂದು ಯಾವುದೋ ಒಂದು ಕಾರ್ಯಕ್ರಮದ ಒಂದು ಗ್ಯಾದರಿಂಗ್ ಇರುತ್ತೆ. ಐ ವುಡ್ ಗೆಟ್ ಅನ್ ಆಪರ್ಚುನಿಟಿ ಟು ಟೇಕ್ ಪಾರ್ಟ್ ಇನ್ ಇಟ್. ವಂಡರ್ಫುಲ್ ಫೀಲಿಂಗ್. ತುಂಬ ಖುಷಿ ಆಯಿತು. ಕರಾವಳಿ ಮ್ಯೂಸಿಕಲ್ ಕ್ಯಾಂಪ್, ವಾವ್, ಚೆನ್ನಾಗಿದೆ ಆ್ಯಕ್ಚುಲಿ, ಮ್ಯೂಸಿಕಲ್ ಕ್ಯಾಂಪ್ ಅಂತ. ಸೊ ಈ ಒಂದು ಕ್ಯಾಂಪು ಹೆಚ್ಚಿನ ರೀತಿ ನಡೀತಾ ಇರಲಿ. ಆಫನ್ ಯು ಆಲ್ ಮೀಟ್ ಇನ್ನೂ ಸ್ಟ್ರಾಂಗ್ ಆಗಲಿ, ಇನ್ನು ಹೆಚ್ಚಿನ ರೀತಿ ನಿಮ್ಮ ಬಾಂಧವ್ಯ ಬೆಳೀತಾ ಇರಲಿ. ಆ್ಯಂಡ್ ಆಲ್ವೇಸ್ ನಾನು ಜೊತೆಗಿರ್ತೀನಿ. ಮೋರ್ ದ್ಯಾನ್ ಫಾರ್ಮಲಾಗಿ ಇರೋಕ್ಕಿಂತ ನಿಮ್ಮ ಫ್ಯಾಮಿಲಿಯಾಗಿ ನಿಮ್ಮ ಜೊತೆಗೆ ಇರೋಕ್ಕೆ ಇಷ್ಟಪಡ್ತೀನಿ. ಗುಡ್ ಲಕ್, ಆಲ್ ದಿ ಬೆಸ್ಟ್. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಡಾಕ್ಟರ್ ಅನಂತ್ ಪ್ರಭು ಅವರು ಮಾತನಾಡಿ, ಎಲ್ಲರ ಜೀವನದಲ್ಲಿ ಸಂಗೀತ ಎನ್ನುವುದು ಬಹಳ ಮುಖ್ಯ. ಎಲ್ಲರೂ ಕೂಡ ಸಂಗೀತವನ್ನ ತುಂಬಾನೇ ಇಷ್ಟಪಡ್ತಾರೆ. ಕರಾವಳಿ ಮ್ಯೂಸಿಕಲ್ ಕ್ಯಾಂಪ್ ಕೂಡ ಯಶಸ್ವಿಯಾಗಿ ಮುನ್ನುಗ್ಗಲಿ ಎಂದು ಹಾರೈಸಿದ್ರು. ತುಂಬ ಚೆನ್ನಾಗಿ ಈ ನಮ್ಮ ಕಂಪ್ಲೀಟ್ ಏನು ಸೆಟಪ್ ಇದೆ, ಇದೊಂದು ಆರ್ಗನೈಸೇಷನ್ ಇದೆ, ಇನ್ನೂ ಸಹ ಬೆಳೀಲಿ. ಆ್ಯಂಡ್ ಮ್ಯೂಸಿಕ್ ಈಸ್ ವೆರಿ ಇಂಪಾರ್ಟೆಂಟ್ ಲೈಫಲ್ಲಿ ಎಲ್ರಿಗೂ. ನಾನು ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿರುವಾಗ ತಬ್ಲಾ ಕ್ಲಾಸಸ್ ಜಾಯ್ನ್ ಆಗಿದ್ದೆ. 13 ಇಯರ್ಸ್ ಕಲ್ತಿದ್ದೇನೆ ತಬ್ಲಾ, ಸೀನಿಯರ್ಸ್ ಮಾಡಿದ್ದೇನೆ. ಸೊ ಮ್ಯೂಸಿಕ್ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ನನಗೆ ಕೂಡ. ಬಟ್ ತಬ್ಲಕ್ಕಿಂತ ಈಗ ಸಿಂಗಿಂಗ್ ಈಸ್ ಮೋರ್ ಇಂಪಾರ್ಟೆಂಟ್. ಬಟ್ ಸ್ಟೇಜಲ್ಲಿ ನಾನೀಗ ಹಾಡ್ತಾ ಇಲ್ಲ. ಪ್ರಾಬಬ್ಲಿ ಕ್ಲಬ್ ಸೇರಿಕೊಂಡು ಬೇಗನೆ ಹಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ. ಬಟ್ ಎನಿವೇಸ್, ವಿಶಿಂಗ್ ಯು ಆಲ್ ದ ವೆರಿ ಬೆಸ್ಟ್. ಬಳಿಕ ಹಾಡು ಹಾಡಿ ಎಲ್ಲರನ್ನ ರಂಜಿಸಿದ್ರು. रो रहा हूँ मैं, सुन रहा है ना तू, क्यों रो रहा हूँ मैं. मुझको इरादे दे, कसमें दे, वादे दे, मेरी दुआओं के इशारों को सहारे दे, दिल को ठिकाने दे, नए बहाने दे, ख्वाबों की बारिशों को मौसम के पैमाने दे. ಇದೇ ವೇಳೆ ಫೇಮಸ್ ಪ್ಲೇಬ್ಯಾಕ್ ಸಿಂಗರ್ ಅಜಯ್ ವಾರಿಯರ್ ಸೇರಿದಂತೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರನ್ನ ಶಾಲು ಹೊದಿಸಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಖ್ಯಾತ ಸಂಗೀತಗಾರ ಅಜಯ್ ವಾರಿಯರ್ ಅವರು ಕನ್ನಡದ ವಿವಿಧ ಹಾಡುಗಳನ್ನು ಸುಶ್ರಾವ್ಯವಾಗಿ ಹಾಡಿ ಎಲ್ಲರನ್ನ ಮನರಂಜಿಸಿದ್ರು. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ, ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ಪ್ರೇಮಾಲಯ ಈ ದೇವಾಲಯ. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ನವವಿಧ ವಿನ್ಯಾಸ ನವರಸ ನವಲಾಸ್ಯ, ನವಕಾವ್ಯ ಕಾರಣ ನವಚೇತನ. ಮಗ ಮದ ನಿಧ ಮದ ನಿಸ ನಿಧ ನಿಧ ಮದ ನಿಗ ಸಗ ನಿಸ ದ ನಿಗ ಮದ ನಿಸ ಸಮಗ ಸ ನಿಸ ನಿಧ ನಿಧ ಮದ ನಿಸ ಸ ನಿಧ ದ ನಿಧ ದ ಮದ ಮಗ ಸ. ನವವಿಧ ವಿನ್ಯಾಸ ನವರಸ ನವಲಾಸ್ಯ, ನವಕಾವ್ಯ ಕಾರಣ ನವಚೇತನ. ನವಕೋಟಿ ಲೀಲಾ ವಿನೋದ ವಿಲಾಸ, ನವಕೋಟಿ ಲೀಲಾ ವಿನೋದ ವಿಲಾಸ. ಮಾತ್ರವಲ್ಲದೆ
ಭಂಡಾರಿ ಬಿಲ್ಡರ್ಸ್ನ ಲಕ್ಷ್ಮೀಶ್ ಭಂಡಾರಿ ಅವರು ಕೂಡ ತಮ್ಮ ಸುಮಧುರ ಕಂಠದಿಂದ ಹಾಡಿದ್ರು. ತುझಕೋ ಬನಾಯ ಗಯವನ್ನು ತಡೆಯೋರು ಯಾರೂ ಇಲ್ಲ, ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ. ನಿನ್ನಿಂದ ನನ್ನ, ನನ್ನಿಂದ ನಿಮ್ಮ ದೂರ ಮಾಡಲು ಎಂದೂ ಆಗಲ್ಲ. ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ. ನನ್ನಿಂದ ನಿನ್ನ, ನಿನ್ನಿಂದ ನನ್ನ ದೂರ ಮಾಡಲು ಎಂದೂ ಆಗಲ್ಲ. ಈ ಸಂದರ್ಭದಲ್ಲಿ ಕೆಕೆ ನೌಶಾದ್, ನರೇಂದ್ರ ನಾಯ್ಕ್, ಬಾಬು ವರ್ಗೀಸ್, ಗೋಪಾಲ್ ಕುಂದರ್, ಅಗ್ರಿ ಉದಯ್ ಕುಮಾರ್ ರೈ, ಸುಶಾಂತ್ ಭಂಡಾರಿ, ಚಿತ್ರರಂಗದ ಕಲಾ ನಿರ್ದೇಶಕ ತಮ್ಮ ಲಕ್ಷ್ಮಣ ಮೊದಲಾದವರು ಉಪಸ್ಥಿತರಿದ್ದರು. ಶರಸಾನ್ಯಾನ್, ವಿ4 ನ್ಯೂಸ್, ಮಂಗಳೂರು.